ಕಾರ್ಕಳ ಮೂಲದ ಕೊರೋನಾ ಶಂಕಿತ ವ್ಯಕ್ತಿಯ ಗಂಟಲು ದ್ರವವನ್ನು ಪರೀಕ್ಷೆಗಾಗಿ ಬೆಂಗಳೂರಿಗೆ ಕಳುಹಿಸಲಾಗಿದ್ದು ಶನಿವಾರದೊಳಗೆ ವರದಿ ಕೈಸೇರಲಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸುಧೀರ್ ಚಂದ್ರ ಸೂಡಾ ಸ್ಪಷ್ಟಪಡಿಸಿದ್ದಾರೆ. ಇಸ್ರೇಲ್ನಿಂದ ಆಗಮಿಸಿದ ಕಾರ್ಕಳ ಮೂಲದ ವ್ಯಕ್ತಿಯನ್ನು ಕೊರೋನಾ ಶಂಕೆಯ ಹಿನ್ನೆಲೆಯಲ್ಲಿ ನಿನ್ನೆ ಉಡುಪಿಯ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಾಗಿತ್ತು. ಈ ಸಂಬಂಧ ಇವತ್ತು ತುರ್ತು ಪತ್ರಿಕಾಗೋಷ್ಠಿ ಕರೆದ ವೈದ್ಯಾಧಿಕಾರಿ ಇವತ್ತು ಬೆಳಗ್ಗೆ ಶಂಕಿತ ವ್ಯಕ್ತಿಯ ಗಂಟಲಿನ ದ್ರವವನ್ನು ಪರೀಕ್ಷೆಗಾಗಿ ಬೆಂಗಳೂರಿಗೆ ಕಳುಹಿಸಲಾಗಿದೆ. 48 ತಾಸಿನ ಒಳಗೆ ವರದಿ ಕೈಸೇರಲಿದೆ ಎಂದರು. ಇಸ್ರೇಲ್ನಿಂದ ಈ ವ್ಯಕ್ತಿ ಪತ್ನಿ ಜೊತೆಗೆ ಊರಿಗೆ ವಾಪಸ್ಸಾಗಿದ್ರು. ಆದರೆ ಪತ್ನಿಯಲ್ಲಿ ಯಾವುದೇ ಕಾಯಿಲೆಯ ಸಿಂಪ್ಟಮ್ಸ್ ಇನ್ನೂ ಕೂಡ ಕಂಡುಬಂದಿಲ್ಲ. ಇವರಲ್ಲಿ ಕೆಲವು ಸಿಂಪ್ಟಮ್ಸ್ ಕಂಡುಬಂದಿದೆ. ಹೀಗಾಗಿ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಕೊಠಡಿಯಲ್ಲಿ ಇರಿಸಿ ನಿಗಾ ವಹಿಸಲಾಗುತ್ತಿದೆ ಎಂದರು. ಈ ವ್ಯಕ್ತಿಯ ಕಂಡೀಷನ್ ನಿನ್ನೆಗಿಂತ ಚೇತರಿಕೆ ಆಗಿದೆ. ಆದರೆ ಈ ಸಂಬಂಧ ಸಾಮಾಜಿಕ ಜಾಲತಾಣಗಳಲ್ಲಿ ವದಂತಿಗಳನ್ನು ಹಬ್ಬಿಸಲಾಗುತ್ತಿದೆ. ನಮಗೆ ಇಂತಹ ವ್ಯಕ್ತಿಗಳು ಕಂಡುಬಂದಲ್ಲಿ ಸೂಕ್ತ ಕ್ರಮ ಜರುಗಿಸುತ್ತೇವೆ ಎಂದರು. ಕೊರೋನಾ ವೈರಸ್ಗೆ ಸಂಬಂಧಿಸಿದಂತೆ ಪುಣ್ಯಕ್ಷೇತ್ರ, ಸಮುದ್ರ ತೀರ, ಕಾಲೇಜು ಆವರಣಗಳಲ್ಲಿ ಕರಪತ್ರಗಳನ್ನು ಅಂಟಿಸಿ ಜನರಿಗೆ ಮಾಹಿತಿ ಒದಗಿಸುವ ಕಾರ್ಯವನ್ನು ನಮ್ಮ ಕಾರ್ಯಕರ್ತರು ಮಾಡುತ್ತಿದ್ದಾರೆ. ಮಣಿಪಾಲ ಯೂನಿವರ್ಸಿಟಿಯಲ್ಲಿ ಅಧಿಕ ಸಂಖ್ಯೆಯ ವಿದೇಶಿ ವಿದ್ಯಾರ್ಥಿಗಳು ಇರುವ ಕಾರಣ ಹೊರ ದೇಶಗಳಿಂದ ಇಲ್ಲಿಗೆ ಬರುವ ವಿದ್ಯಾರ್ಥಿಗಳ ಬಗ್ಗೆ ಮಾಹಿತಿಯನ್ನ ಪಡೆಯಲಾಗುತ್ತಿದೆ ಎಂದರು. ಯಾವುದೇ ಈಗ ಕೊರೋನಾ ರೋಗದ ಬಗ್ಗೆ ವೈರಸ್ ಬಗ್ಗೆ ಯಾರು ಗಾಬರಿ ಪಡುವಂತದ್ದು ಏನಿಲ್ಲ. ಆದರೆ ಎಚ್ಚರ, ಪ್ರಿಕಾಷನ್ಸ್ ಇದು ಇಂಪಾರ್ಟೆಂಟ್. ಪ್ರಿಕಾಷನ್ ಅಲ್ಲಿ ನಾನು ಆವಾಗಲೇ ಹೇಳಿದಾಗೆ ಈಗ ಏನಾದರೂ ಸೀನದು ಸ್ನೀಸಿಂಗ್ ಏನೋ ಬಂದಿದ್ರೆ ಕರ್ಚೀಫ್ ಯೂಸ್ ಮಾಡುವಂತಹದ್ದು ಮತ್ತೆ ಹ್ಯಾಂಡ್ ವಾಶ್ ಇದು ಮುಖ್ಯವಾಗಿರ್ತದೆ. ಮತ್ತೆ ನಮ್ಮಲ್ಲಿ ನಮ್ಗೆ ಏನಾದರೂ ಬೇರೆ ದೇಶದಿಂದ ಯಾರಾದ್ರೂ ಬಂದಿದ್ದಾರೆ ಅಂತ ವರ್ತಮಾನ ಆದರೆ ಹೆಲ್ತ್ ಡಿಪಾರ್ಟ್ಮೆಂಟ್ ನಮ್ಮ ಸಹಾಯವಾಣಿ ಏನಿದೆ, ಸರ್ವಿಲೆನ್ಸ್ ಆಫೀಸ್ ಸಹಾಯವಾಣಿ ನಂಬರ್ ಏನಿದೆ ಅಲ್ಲಿಗೆ ತಿಳಿಸಿದ್ರೆ ನಾವು ಅದಕ್ಕೆ ಬೇಕಾದ ಔಷಧೋಪಚಾರವು ಅಲ್ಲಿ ಏನು ಗೈಡೆನ್ಸ್ ಇದೆ ನಮ್ಮ ಇಲಾಖೆ ಆರೋಗ್ಯ ಇಲಾಖೆಯನ್ನು ಕೊಡುವ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ಮಲ್ಪೆ ಬೀಚು, ನಮ್ಮ ಟೋಲ್ ಸ್ಟೇಷನ್ಗಳು 2 ಮತ್ತೆ ಕೊಲ್ಲೂರು ಟೆಂಪಲ್ ಹತ್ರ ನಾವು ಇದ್ರ ಬಗ್ಗೆ ಹೋರ್ಡಿಂಗ್ಸು ಮಾಡುವ ವ್ಯವಸ್ಥೆಯನ್ನು ಇವಾಗಲೇ ಮಾಡಿದ್ದೇವೆ. ಯಾವ ತರ ನಾವು ಮುಂಜಾಗ್ರತೆ ಕ್ರಮ ವಹಿಸಬೇಕು ಅಂತ ಪೋಸ್ಟರ್ಸು, ಹ್ಯಾಂಡ್ ಬಿಲ್ಲು ಇದನ್ನೆಲ್ಲ ನಾವು ಪ್ರೈಮರಿ ಹೆಲ್ತ್ ಸೆಂಟರ್ ಮೂಲಕ ನಮ್ಮ ಆರೋಗ್ಯ ಕಾರ್ಯಕರ್ತರ ಮೂಲಕ ಇದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ.